ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಹಿಂದೂ ವಿರೋಧಿ ಬೆಳವಣಿಗೆಗಳನ್ನು ಖಂಡಿಸಿ ಉಡುಪಿ ಜಿಲ್ಲೆಯ ಸಮಸ್ತ ಹಿಂದೂ ಸಂಘಟನೆಗಳ ಒಕ್ಕೂಟ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಹಿಂದೂ ಕಾರ್ಯಕರ್ತರನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒಕ್ಕೂಟ ಒತ್ತಾಯಿಸಿತು. ಜಿಲ್ಲಾಧಿಕಾರಿಗಳಿಂದ ಪೂರ್ವಾನುಮತಿ ಪಡೆದು ಮನವಿ ನೀಡಲು ಬಂದಾಗಲೂ ಉಡುಪಿ ಡಿಸಿ ಗೈರು ಹಾಜರಾಗಿದ್ದು, ಈ ಬಗ್ಗೆ ಒಕ್ಕೂಟದ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹಿಂದೂ ಕಾರ್ಯಕರ್ತರ ಖಾಸಗಿ ಜೀವನದ ವ್ಯಕ್ತಿತ್ವದ ಗೌರವವನ್ನ ಘನತೆಯನ್ನ ಹಾಳು ಮಾಡಲಾಗ್ತಿದೆ. ಕೋಮು ಸೌಹಾರ್ದದ ನೆಪದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಗುರಿಯಾಗಿಸಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ದೂರಿದ್ರು. ಪೊಲೀಸರಿಂದ ಕಿರುಕುಳಕ್ಕೆ ಒಳಗಾದ ಹಿರಿಯ ನಾಗರಿಕರಿಗೆ ಪರಿಹಾರವನ್ನ ನೀಡಿ ಪೊಲೀಸರು ಲಿಖಿತ ಕ್ಷಮಾಪಣೆ ಕೇಳಬೇಕು ಎಂದು ಒತ್ತಾಯಿಸಿದ್ರು. ಡ್ಯೂಟಿ ಅದು ಏನು ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಅಂತ ಹೇಳುವ ಒಂದು ಸೌಜನ್ಯ, ಒಂದು ಪಬ್ಲಿಕ್ ಸರ್ವೆಂಟ್ ನಮ್ಮ ಟ್ಯಾಕ್ಸ್ ದುಡ್ಡಿನಲ್ಲೇ ಡಿ.ಸಿ ಅವರ ಸಂಬಳ ಖಂಡಿತ ಅಲ್ಲ ಪಿ ಎಗೆಲ್ಲ ಮಾತಾಡಿದ್ರೆ ಬೇಡ, ಅದು ಉಪಾಯ ಇಲ್ಲ. ಈಗ ಯಾವುದೇ ಅಪರಾಧದ ಹಿನ್ನೆಲೆ ಇಲ್ಲದೆ ಇರುವ ಹಿಂದೂ ಕಾರ್ಯಕರ್ತರ ಮನೆಗೆ ಹೋಗ್ತಾರೆ ಸರ್ ಪೊಲೀಸರು. ಮಾರ್ನಿಂಗ್ ಸರ್ DPF ಇವರು ಮನೆಗೆ ಹೋಗಿ ರಾತ್ರಿ 12 ಎಬ್ಬಿಸಿ ಶರ್ಟ್ ಹಾಕಿಸಿ ಅವರು ಫೋಟೋ ತೆಗಿತಾರೆ. ಫೋಟೋ ತೆಗಿತಾರೆ, GPS ಲೊಕೇಶನ್ ಅಲ್ಲಿ ಇದು ಮಾಡ್ತಿದ್ದಾರೆ, ಲೊಕೇಶನ್ ಕೂಡಿಸ್ತಾ ಇದ್ದಾರೆ. ಅಲ್ಲಿ ಒಂದು ಘಟನೆ ಹೀಗಾಗಿದೆ, ಮನೆಯಲ್ಲಿ ಅದು ತಪ್ಪೆ. ಆದರೆ ಕೇವಲ ಇದು ತಪ್ಪಲ್ಲಿ ಇನ್ನೊಂದು ತಪ್ಪಂದರೆ ಕೇವಲ ಹಿಂದೂಗಳ ಮನೆಗೆ ಹೋಗ್ತಾರೆ, ಮುಸಲ್ಮಾನರು ಒಂದು ಮನೆಗೆ ಹೋಗಿಲ್ಲ. ಮಾಧ್ಯಮದಲ್ಲಿರೋ ಪ್ರಜೆಗಳಿಗೆ ನಿದ್ದೆ ಇಲ್ಲ, ಅದು ಮಧ್ಯರಾತ್ರಿ ಕಳ್ಳರನ್ನೇ ಹಿಡಿದ ನಾಳೆ ತಮ್ಮ ಬುಡಕ್ಕೆ ಬೆಂಕಿ ಬೀಳೋದು ಅದೇನೋ ಬರ್ತದಲ್ಲ. You can't just wait, let somebody just come and fire me ಅಂತ. ಆ ಕಾರಣದಿಂದ ನಾವು ಇವಾಗ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ದ ಟೈಮ್ ಇಸ್ ರೈಟ್ ದಟ್ ನಮ್ಮ ನಾಡಿನಲ್ಲಿ ನಾವೇ ಪರಕೀರಾಗಿ ಹೋಗ್ತೇವೆ, ಅನಾವಶ್ಯಕ ಬಂದಿಖಾನೆಯಲ್ಲಿ ಉಳಿತವೆ. ಇದಾಗ್ತದೆ, ಇದು ನಾವು ನೋಡಿದ್ದೇವೆ, ಬೇರೆ ಎಮರ್ಜೆನ್ಸಿಯಲ್ಲಿ ನಾವು ನೋಡಿದ್ದೇವೆ. ಓಕೆ, ಇದೊಂಥರ ವಿಚಿತ್ರವಾದ ಎಮರ್ಜೆನ್ಸಿ ಕರ್ನಾಟಕದಲ್ಲಿ, ಇದು ನಿಲ್ಲಬೇಕು. ಶ್ರೀಜಿತ್, V4 ನ್ಯೂಸ್, ಉಡುಪಿ. Pull up the flicks and I take it on gear. Pull up the hands and I feel no fear. I dig a don. I sick a don. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.